ಕರಾಳ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ 5 ವರ್ಷಗಳ ಹಿಂದೆ ನಡೆದಂಥ ದುರ್ಘಟನೆ, ಮೇ 22ರಂದು ನಡೆದಂಥ ದುರ್ಘಟನೆ ಬೆಳಿಗ್ಗೆ 6 ಗಂಟೆಗೆ ಯಾಕೆ ನಡೀತು, ಏನು ನಡೀತು, ಮುಂದೆ ಏನು ಅನ್ನುವಂಥದ್ದು ಪ್ರಶ್ನೆ. ಈಗಾಗಲೇ MR ವಾಸುದೇವ್ ಅವರ ಜೊತೆ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ. ಸರ್, ಬಹುಶಃ ನಡೆಯಬಾರದಂಥ ಘಟನೆ ನಡೆದೇ ಹೋಯಿತು. ಸೊ ಒಂದಷ್ಟು ಕಾರಣಗಳಿದ್ವು. ಆ ಕಾರಣಗಳು ಮತ್ತೆ ವಿಮಾನದಲ್ಲಿ ಸಿಕ್ಕಿದಂಥ ಬ್ಲ್ಯಾಕ್ ಬಾಕ್ಸ್ ಮೂಲಕ ಈ ರೀತಿಯಾದ ಮಾಹಿತಿಗಳೆಲ್ಲ ಸಿಕ್ಕಿದವು ಅಂತ ಅನ್ನುವಂಥದ್ದು. ಆದರೆ ಇಲ್ಲಿ ಇಂತಹ ಘಟನೆಗಳು ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಜನರನ್ನು ಉಳಿಸಬಹುದಾಗಿತ್ತಲ್ಲ ಅನ್ನುವಂಥದ್ದು ಬರ್ತದೆ. ಅಷ್ಟೊಂದು ಮಂದಿ ಆಹುತಿ ಆಗಿಬಿಟ್ರಲ್ಲ ಅನ್ನುವಂಥ ನೋವು ನಮಗೆ ಯಾವತ್ತೂ ಕೂಡ ಕಾಡ್ತದೆ. ಎಲ್ಲೋ ಅವರನ್ನು ರಕ್ಷಣೆ ಮಾಡಬಹುದಾಗಿತ್ತಾ ದುರ್ಘಟನೆ ನಡೆದ್ರೂ ಕೂಡ ಅಂತ. ಅಂದರೆ ನಮ್ಮಲ್ಲಿ ಇರುವಂಥ, ಈಗ ಮಂಗಳೂರಿನಲ್ಲಿ ನಾವು ನೋಡೋದಾಗಿದ್ದರೆ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಅಷ್ಟು ಜನ ಬಂದರು, ಅವರು ಮಾನವೀಯತೆ ಮೆರೆದ್ರು ಅಂತ ನಾವು ಹೇಳ್ತೇವೆ. ಈಗಾಗಲೇ ಪ್ರಭಾಕರ್ ಶರ್ಮಾ ಅವರು ಮಾತಾಡುವಾಗ ಬಹುಶಃ ಆ ಜನರು ಬಂದಿದ್ದರಿಂದ, ಅವರ ಸಹಕಾರದಿಂದ ಅಷ್ಟೆಲ್ಲ ಒಂದು ಇದನ್ನು ಏನು ಸುಟ್ಟ ಕರಕಲಾದಂಥ ಶವಗಳನ್ನು ಅಲ್ಲಿ ಎತ್ತಲಿಕ್ಕೂ ಕೂಡ ಸಾಧ್ಯತೆ ಆಯಿತು ಅಂತನ್ನುವಂಥದ್ದು. ಸೊ ಈ ರೀತಿಯ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅದು ನಮಗೆ ಸಾಧ್ಯತೆ ಇದೆಯಾ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಮಂಗಳೂರಿನಲ್ಲಿ ಅಂತ? ವಿಪತ್ತು ಯಾವುದೊಂದು ಪ್ಲೈನ್ ಏರಿಯಾದಲ್ಲಿ ಎಲ್ಲ ಅಲ್ಲಿ ಗುಡ್ಡ ಇಲ್ಲದೆ ಇದ್ರೆ, ನದಿ ಸಮುದ್ರದಲ್ಲಿ ಅಕಸ್ಮಾತ್ ವಿಪತ್ತು ಸಂಭವಿಸಿದರೆ ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ತರಹದ ಒಂದು ಫೆಸಿಲಿಟೀಸು, ಲೈಫ್ ಬೋಟ್ಸು ಏನೇನೋ ಇರ್ತದೆ. ಅವುಗಳೆಲ್ಲ ಇದ್ದರೆ ಅವುಗಳನ್ನು ನೀವು ನಿರ್ವಹಣೆ ಮಾಡಿದಾಗ ಕೆಲವು ಜನಗಳನ್ನು ನೀವು ರಕ್ಷಿಸ್ಬೋದು. ಈಗ ನೀವು ಒಂದು ಗುಡ್ಡದ ಮೇಲ್ಗಡೆ ಇರ್ತಕ್ಕಂಥ ಏರ್ಪೋರ್ಟ್ನಲ್ಲಿ ಏನೇನು ಫೆಸಿಲಿಟೀಸ್ ಇಟ್ಕೋಬೇಕು ಅಂತ ಅಂದಾಗ ಅದಿದ್ರೆ ನೀವು ಖಂಡಿತವಾಗಿಯೂ ನೀವು ಸೇವ್ ಮಾಡ್ಬೋದು ಕೆಲವು ಜನಗಳನ್ನಾದ್ರೂ. ಮಂಗಳೂರು ಏರ್ಪೋರ್ಟಿನ ಒಳಗಡೆ ಏನಾದರೂ ಆಕ್ಸಿಡೆಂಟ್ ಆದರೆ ಯಾವುದೇ ಜಾಗದಲ್ಲಿ ಏರ್ಪೋರ್ಟಿನ ಪ್ರಿಸಿಂಟ್ಸ್ ಒಳಗಡೆ ಏನೇ ಪ್ರಿಮೈಸಸ್ ಒಳಗಡೆ ಏನೇ ಆಕ್ಸಿಡೆಂಟ್ ಆದರೂ ಅದನ್ನು ಫೇಸ್ ಮಾಡೋದಕ್ಕೆ ಏರ್ಪೋರ್ಟ್ನಲ್ಲಿ ಫೈರ್ ಸ್ಟೇಷನ್ ಇದೆ. ಅದು ಇಟ್ ಈಸ್ ಕೇಪಬಲ್ ಆಫ್ ಅಟೆಂಡಿಂಗ್ ಟು. ಈಗ ಏರ್ಪೋರ್ಟಿನ ಬೌಂಡರಿಯಿಂದ ಹೊರಗಡೆ ಏನೇ ಆಕ್ಸಿಡೆಂಟ್ ಆದ್ರೂ ಅದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಟೀಮನ್ನು ಅದನ್ನು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಬರಬೇಕಾಗಿರ್ತಕ್ಕಂಥ ಮೆಂಬರ್ಸ್ಗಳು ಬೇರೆ ಬೇರೆಯವರು, MRPL ಇಂದ, MCF ಇಂದ, NMPT ಇಂದ ಅವರೆಲ್ಲ ಬರಬೇಕು. ಅವರೆಲ್ಲ ಅವ್ರದ್ದು ರೆಸ್ಪಾನ್ಸ್ ಟೈಮು ಏರ್ಪೋರ್ಟ್ನಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳಿಗೆ ಎಷ್ಟರ ಮಟ್ಟಿಗೆ ಅದು ಮೀಟ್ ಆಗ್ತದೆ ಅನ್ನೋದ್ರ ಮೇಲೆ ಹೋಗುತ್ತೆ. ರೆಸ್ಪಾನ್ಸ್ ಟೈಮ್ ಅಂದ್ರೆ ಏನು? ವಿತಿನ್ 3 minutes ಯು ಶುಡ್ ಬಿ ಏಬಲ್ ಟು ಫೈರ್ ದಿ ಫಸ್ಟ್ ಜೆಟ್ ವೆನ್ ದಿ ಆಕ್ಸಿಡೆಂಟ್ ಹ್ಯಾಸ್ ಅಕರ್ಡ್, ಆಫ್ಟರ್ ಗೋಯಿಂಗ್ ಟು ದಟ್ ಸ್ಪಾಟ್ ಅಂತ. ಯು ಹ್ಯಾವ್ ಟು ಫೈರ್ ದಿ ಫಸ್ಟ್ ಜೆಟ್ ಆಫ್ ಎಕ್ಸ್ಟಿಂಗ್ವಿಷರ್. ಅಷ್ಟು 3 ನಿಮಿಷದಲ್ಲಿ ಹೋಗಿ ಅವ್ನು ಮಾಡಿದ್ರೆ ಅದು ರೆಸ್ಪಾನ್ಸ್ ಟೈಮ್ ಮೀಟ್ ಆಯ್ತು ಅಂತ. ಅಂದ್ರೆ ಉಳಿದ ವಿಪತ್ತುಗಳ ಹಾಗೆ ಇದನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅತ್ಯಂತ ಫಾಸ್ಟ್ ಆದಂತ ಬ್ಲಾಸ್ಟ್ ಅದು. ಎಸ್, ಅದರ್ವೈಸ್ ಇಟ್ ವಿಲ್ ಬ್ಲಾಸ್ಟ್ ಯು. That is what happens in an airport like situation. ಹಾಗಾಗಿ ನಾವು ಏರ್ಪೋರ್ಟಿನ ಒಳಗಡೆ ಆಗ್ತಕ್ಕಂಥ ಇದನ್ನು ಮೀಟ್ ಮಾಡೋದಕ್ಕೆ ಏರ್ಪೋರ್ಟ್ ಸಕ್ಷಮ, ದಕ್ಷವಾಗಿದೆ, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂದರೆ ಕ್ಯಾಟಗರಿ ಯಾವುದನ್ನು ಇಟ್ಕೋಬೇಕು ಇಂಥ ವಿಮಾನಗಳಿಗೆ ಅಂತ ಇದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಹೇಳ್ಬಿಟ್ಟಿದೆ. ಅದನ್ನು ನಾವು ಇಟ್ಕೊಳ್ತಾ ಇದ್ರೆ ಅಲ್ಲಿಗೆ ಏರ್ಕ್ರಾಫ್ಟೇ ಬರಲ್ಲ ಅಂತ ಸಿವಿಲ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ICAO ಅಂತ ಹೇಳ್ತೀವಿ, ICAO ಅವರು ಏನು ಹೇಳಿದ್ದಾರೆ ಅದನ್ನ ಇಟ್ಕೊಳ್ದೇ ಇದ್ರೆ ಅಲ್ಲಿಗೆ ಆ ವಿಮಾನ ಬರೋದೇ ಇಲ್ಲ. ಹಾಗಾಗಿ ಮಂಗಳೂರಿಗೆ ಬರದೇ ಇರುವಂಥ ವಿಮಾನಗಳಿಗೆ ನಾವು ಏನು ಕರೆಯೋದೇ ಇಲ್ಲ ಅಲ್ವಾ? ಸೊ ನಮ್ಮ ಮಂಗಳೂರಿನಲ್ಲಿ ಇರ್ತಕ್ಕಂಥ ಫೈರ್ ಸ್ಟೇಷನ್ನು ಇಲ್ಲಿಗೆ ಬರ್ತಕ್ಕಂಥ ವಿಮಾನಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಕ್ಷಮವಾಗಿದೆ. ಮ್ಯಾನ್ ಪವರ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಆಮೇಲೆ ಎಕ್ಸ್ಟಿಂಗ್ವಿಷಿಂಗ್ ಏಜೆಂಟ್ಸ್ ಇದೆ, ಬೇಕಾದಂಥ ಫೆಸಿಲಿಟೀಸ್ ಇದೆ. ಅವಾಗ ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಇವರು ಹೋಗ್ತಾರೆ, ಮೀಟ್ ಮಾಡ್ತಾರೆ, ಜನಗಳನ್ನ ಉಳಿಸ್ತಾರೆ. ಅಲ್ಲಿ ರೆಸ್ಕ್ಯೂ ಟೀಮ್ ಅಂತ ಇದೆ, ಫೈರ್ ಅಂಡ್ ಸರ್ಚ್ ಅಂಡ್ ರೆಸ್ಕ್ಯೂ ಟೀಮ್. ಓಕೆ, ಇದೆಲ್ಲವೂ ಕೂಡ ನೀವು ವಿಮಾನ ನಿಲ್ದಾಣದ ಒಳಗಡೆ ಏನಾದರೂ ಮಾಡಬಹುದು ಅಂತ ಅನ್ನುವಂಥದ್ದು. ಸೊ ಹೊರಗಡೆ ನಡೆದಾಗ ನಿರೀಕ್ಷೆ ಮೀರಿ ಇರ್ತದೆ, ಅದರ ಬ್ಲಾಸ್ಟ್ಗಳು ಬೇರೆ ನೀತಿ ಇರ್ತದೆ. ಅಂದರೆ ಆ ನಂತರವಾದರೂ ಇದಕ್ಕೆ ಒಂದು ಉತ್ತರವನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಆಗಿದ್ದಾವ ಅಂತ. ಅಂದರೆ ಇಂಥ ವಿಪತ್ತುಗಳು ಅಂದರೆ ಒಂದು ಘಟನೆ ನಡೆದಾಗ ಮತ್ತೆ ನಾವು ಎಚ್ಚೆತ್ತುಕೊಳ್ಳೋದು ಜಾಸ್ತಿ. ಭೂಕಂಪ ನಡೀತು ಅಂದಾಗ ಇನ್ನು ಕಟ್ಟಡಗಳನ್ನು ಕಟ್ಟುವಾಗ ನಾವು ಅದೇ ರೀತಿಯಾಗಿ ಗಟ್ಟಿ ಭೂಕಂಪ ಅದನ್ನು ಕಂಟ್ರೋಲ್ ಮಾಡುವಂಥ ಕಟ್ಟಡಗಳು ಬೇಕು ಅಂತ ಅನ್ನುವಂಥದ್ದು ಬಗೆಗೆ ಒಂದು ಇದು ಬರ್ತದೆ. ಅಂದರೆ ವಿಮಾನ ದುರಂತ ನಡೆಯುವ ಸಂದರ್ಭದಲ್ಲಿ ಇದನ್ನ ತಡೆಗಟ್ಟುವುದೋ ಅಥವಾ ಅದಕ್ಕೆ ಬೇರೆ ರೀತಿಯಾದಂಥ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡೋದು, ಅಂದರೆ ರನ್ವೇವನ್ನು ವಿಸ್ತರಣೆ ಮಾಡೋದು, ಇನ್ನೊಂದು ಈ ವಿಪತ್ತು ಆದಾಗ ಅದನ್ನು ಕೂಡಲೇ ನಾವು ಪ್ರತಿಸ್ಪಂದಿಸೋದು. ಆ ನಂತರದ ದಿನಗಳಲ್ಲಿ ಇಂತಹ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ದು ಉತ್ತರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳೇನಾದರೂ ಆಗಿದ್ದಾವ ಅಂತ. ಬಹುಶಃ ಮ್ಯಾಂಗ್ಳೂರ್ ಇಸ್ ದ ಓನ್ಲಿ ಡಿಸ್ಟ್ರಿಕ್ಟ್ ವೇರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಈಸ್ ವರ್ಕಿಂಗ್.
ಇಸ್ ದ ಫಸ್ಟ್ ಡಿಸ್ಟ್ರಿಕ್ಟ್ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅವ್ರು ಈಗಾಗಲೇ ಅದರದ್ದು ಆಕ್ಸಿಡೆಂಟ್ ಎಮರ್ಜೆನ್ಸಿ ಪ್ಲಾನ್ ಅಂತ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ, ಜನಗಳಿಗೆಲ್ಲ ಅದನ್ನು ಸರ್ಕ್ಯುಲೇಟ್ ಮಾಡಿದ್ದಾರೆ. ನೀವು ಈ ಥರ ಮಾಡಬೇಕು, ಈ ಸಂದರ್ಭ ಹೀಗಾದಾಗ ಅಂತ ಹೇಳಿ ಆ ಒಂದು ಹೆಲ್ಪಿಂಗ್ ಟೀಮ್ ಅಂತ ಮಾಡ್ಕೊಂಡಿದ್ದಾರೆ. MRPL ಬರ್ತದೆ, NMPD ಟೀಮ್ ಬರ್ತದೆ ಅಂತ ಎಲ್ಲ ಮಾಡ್ಕೊಂಡಿದ್ದಾರೆ. ದಿಸ್ ಈಸ್ ದ ಓನ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಚೋಸನ್ ಫಾರ್ ದಿಸ್ ಪರ್ಪಸ್ ಅಟ್ ದ ಟೈಮ್. ಆದ್ದರಿಂದ ಮಂಗಳೂರಿನಲ್ಲಿ ಏನೊಂದು ಕೆಲಸ ಆಯಿತೋ ಸ್ವಲ್ಪ ಕೆಲಸ ಆಗಿದೆ. ಆದರೆ ನೀವು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆದಾಗ, ಏರ್ಪೋರ್ಟ್ನಲ್ಲಿ ಆಕ್ಸಿಡೆಂಟ್ ಆದಾಗ ಈ ತರಹದ ವ್ಯವಸ್ಥೆಗೆ ಇನ್ನೂ ನೀವು ಯಾವ ತರಹ ಅದನ್ನು ಸಜ್ಜುಗೊಳಿಸ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಕೆಲವು ಸತಿ ಕೆಲಸಗಳು ಆಗಬೇಕಾಗತ್ತೆ. ಅದಕ್ಕೆ ಕೆಲವು ಆಫೀಸರ್ಗಳು ಅವರುಗಳನ್ನ ನಿಯುಕ್ತಿ ಮಾಡಿಕೊಂಡು ಕೆಲವು ಕಡೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ಅದು ಎಲ್ಲೋ ಬಾವಿಗೆ ಬಿದ್ದಾಗ ಎತ್ತುವುದು, ಮನೆಗೆ ಅಥವಾ ಕಟ್ಟಡಕ್ಕೆ ಬೆಂಕಿ ಬಿದ್ದಾಗ ಯಾವ ರೀತಿ ನಿರ್ವಹಣೆ ಮಾಡುವಂಥದ್ದು, ಅಥವಾ ಕಮ್ಯುನಲ್ ಕ್ಲಾಶ್ ಆದಾಗ ಅದನ್ನು ಕರ್ಫ್ಯೂ ಹಾಕಿದ ಸಂದರ್ಭದಲ್ಲಿ ನಿರ್ವಹಣೆ ಮಾಡೋದು, ಅಂದರೆ ಇಷ್ಟಕ್ಕೆ ಸೀಮಿತ ಆಗಿದ್ದದ್ದು. ವಿಮಾನ ದುರಂತ ನಡೆದಂಥ ಸಂದರ್ಭದಲ್ಲಿ ಇದು ಇಂಥದ್ದು ಕೂಡ ನಡೀತದೆ. ಇಟ್ ವಾಸ್ ಕವರ್ಡ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನೊಂದು ಎಮರ್ಜೆನ್ಸಿ ಕಂಟಿಂಜೆನ್ಸಿ ಪ್ಲಾನ್ ಇತ್ತು, ಅದರಲ್ಲಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಅನ್ನು ಕವರ್ ಮಾಡಿದ್ದಾರೆ. ಅದರಲ್ಲಿ ನಾನೇ ಅದನ್ನು ಬರ್ಕೊಟ್ಟಿದ್ದೀನಿ. ಇನ್ 2002 ಅವ್ರು ಯಾವಾಗ ಇದನ್ನೆಲ್ಲ ಮಾಡ್ತಾ ಬಂದಿದ್ರು ಅದನ್ನು ನಾನು ಬರ್ಕೊಟ್ಟಿದ್ದೀನಿ. ಆದರೆ ಅದನ್ನು ಲಾಗೂ ಮಾಡೋದು ಅಂದರೆ ಆ್ಯಕ್ಚುಲಿ ಪ್ರಾಕ್ಟೀಸಿಗೆ ತರೋ ಹೊತ್ತಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು, ಇದು ಪೊಲೀಸು ಮತ್ತು ಇವರೆಲ್ಲರನ್ನು ಏಜೆನ್ಸಿಗಳನ್ನು ನಾವು ಅಲರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಆಗಾಗ ನಾವು ಮಾಕ್ ಎಕ್ಸಸೈಸ್ ಮಾಡಬೇಕಾಗತ್ತೆ. ಮಾಕ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಗಳು ಬರ್ತವೆ, ಜನಗಳು ಇಲ್ಲಿ ಬಿದ್ದಾಗ ಏನು ಮಾಡಬೇಕು ಅಂತೆಲ್ಲ ಇದೆಲ್ಲ ಒಂದು ಅಟೆನ್ಷನ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದೊಂದು ಬಹಳ ದೊಡ್ಡದೊಂದು ಕತೆ ಅದು. ಎಸ್ ಸರ್. ಈಗ ಈ ಸಂದರ್ಭದಲ್ಲಿ ಮಂಗಳೂರು ವಿಮಾನ ನಿಲ್ದಾಣದ ಬಗೆಗೆ ಬಂದಂಥ ಒಂದಷ್ಟು ದೂರುಗಳು ಅಂದರೆ ಈ ವಿಮಾನ ನಿಲ್ದಾಣ ಏನಿದೆ ಇದು ಸ್ವಲ್ಪ ಅಪಾಯಕಾರಿಯಾದಂಥ ವಿಮಾನ ನಿಲ್ದಾಣ, ಇದ್ರ ಬಗ್ಗೆ ಜಾಗರೂಕರಾಗಬೇಕಾಗಿದೆ, ರನ್ವೇ ಸರಿ ಇಲ್ಲ, ಅದನ್ನು ವಿಸ್ತಾರ ಮಾಡಬೇಕು, ಇಂಥದ್ದು ಒಂದಷ್ಟು ಅಂಶಗಳು ಕೂಡ ಈ ಸಂದರ್ಭದಲ್ಲಿ ಬಂತು ಅಂತ ಅನ್ನುವಂಥದ್ದು. ಸೊ ಇದಕ್ಕಿಂತಲೂ ಅಪಾಯಕಾರಿ ಅಂತ ಒಂದಷ್ಟು ವಿಮಾನಗಳು ಏನು ಹೇಳ್ತೀರಿ ಅಂತ? ಹಾಗಂತ ನನಗೆ ಅನ್ಸಲ್ಲ. ಯಾವುದೇ ಏರ್ಪೋರ್ಟಿನ ರನ್ವೇ ಇಷ್ಟಿರುತ್ತೆ, ಟೇಕ್ ಆಫ್ ಡಿಸ್ಟೆನ್ಸ್ ಅವೈಲಬಲ್, ಟೇಕ್ ಆಫ್ ರನ್ ಅವೈಲಬಲ್, ಲ್ಯಾಂಡಿಂಗ್ ಡಿಸ್ಟೆನ್ಸ್ ಅವೈಲಬಲ್, ಆಕ್ಸಿಲರೇಟೆಡ್ ಸ್ಟಾಪ್ ಡಿಸ್ಟೆನ್ಸ್ ಅವೈಲಬಲ್ ಅಂತ ಈ ಥರದ ಒಂದು 4 ಪ್ಯಾರಾಮೀಟರ್ಸ್ ಅನ್ನು ನಾವು ಇಡೀ ಪ್ರಪಂಚಕ್ಕೆ ನೋ ಟೈಮ್ ಅಂತ ಹೇಳ್ತೀವಿ, ನೋಟಿಸಸ್ ಟು ಏರ್ಮನ್ ಅಂತ ಅದನ್ನ ಪ್ರಿಂಟ್ ಮಾಡಿ ಎಲ್ಲ ಏರ್ಪೋರ್ಟ್ಗಳಿಗೂ ಕಳಿಸ್ಕೊಡ್ತೀವಿ. ಅವನು ಜೆಪ್ಸನ್ ಚಾರ್ಟ್ ಅಂತ ಇದೆ, ಆ ಜೆಪ್ಸನ್ ಚಾರ್ಟ್ ಅಂತ ಅನ್ನೋದ್ರಲ್ಲಿ ಇಡೀ ಪ್ರಪಂಚದ ಎಲ್ಲ ಏರ್ಪೋರ್ಟ್ಗಳ ಬಗ್ಗೆನೂ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರುತ್ತೆ. ಪೈಲಟ್ ಆಗಿರೋನು ಹೋಗೋದಕ್ಕೆ ಮುಂಚೆ ಅದನ್ನೆಲ್ಲ ಇನ್ಫಾರ್ಮೇಶನ್ ಓದ್ಕೋಬೇಕು. ಈ ಈ ಏರ್ಪೋರ್ಟ್ನಲ್ಲಿ ಇಷ್ಟೇ ರನ್ವೇ ಇರೋದು, ಇಲ್ಲಿಗೆ ನನ್ನ ವಿಮಾನ ಹೋಗೋದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲದೆ ನನಗೆ ಆಗಲ್ಲ ಅಂತ ಅವನೇ ಎಲ್ಲ ಹೇಳ್ತಾನೆ. ಅದಕ್ಕೆ ಫ್ಲೈಟ್ ಪ್ಲಾನ್ ಅವನು ಫೈಲ್ ಮಾಡ್ತಾನೆ. ಹೀಗಿರೋದ್ರಿಂದ ಮಂಗಳೂರು ಏರ್ಪೋರ್ಟಿನ ಎಲ್ಲ ಇನ್ಫಾರ್ಮೇಷನ್, ILS ಇಸ್ ಅವೈಲಬಲ್, ವಿವೋರ್ ಇಸ್ ಅವೈಲಬಲ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ಮಾಡುತ್ತೆ ಏರ್ಪೋರ್ಟು. ಇಲ್ಲಿ ವಿಮಾನ ಬಂದ್ಬಿಟ್ಟು ರಾತ್ರಿ ಎಲ್ಲ ಓಡಾಡ್ತಾ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಇಲ್ಲದೇ ಇದ್ರೆ ಟವರ್, ಕಂಟ್ರೋಲ್ ಟವರ್ ಆಪರೇಟ್ಸ್ ಬಿಟ್ವೀನ್ ಸಚ್ ಅಂಡ್ ಸಚ್ ಅವರ್ಸ್, ಇದೆಲ್ಲದನ್ನು ಪ್ರಿಂಟ್ ಮಾಡಿರ್ತೀವಿ. ಸೊ ಮಂಗಳೂರಿಗೆ ಬರೋದಕ್ಕೆ ಮುಂಚೆ ಆ ಪೈಲಟ್ ಅದನ್ನು ಓದ್ಕೊಂಡಿದ್ರೆ ಅದು ಟೇಬಲ್ ಟಾಪ್, ಪ್ಲೇನ್ ರನ್ವೇನೋ, ಸಿ ಸೈಡ್ ನಲ್ಲಿ ಹಾಂಗ್ಕಾಂಗ್ ಏರ್ಪೋರ್ಟ್ ಇದೆ, ಆ ತರದ ವಿಮಾನ ನಿಲ್ದಾಣಗಳು ಅಂತ ಎಲ್ಲದೂ ಅವನಿಗೆ ಗೊತ್ತಿರುತ್ತೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಅವನ ಏನೇನು ಫೆಸಿಲಿಟೀಸ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ, ಅದನ್ನ ನಾವು ನೋಡ್ಕೋಬೇಕು, ಅದ್ರಲ್ಲಿ ಹಾಕೋಬೇಕು. ಇಲ್ಲದೆ ಇದ್ರೆ ಹೋಗ್ಬಾರ್ದು ಅವನು. ಪೈಲಟ್ಸ್ ರೆಸ್ಪಾನ್ಸಿಬಿಲಿಟಿ. ಯಾವ್ದೋ ಬಸ್ ಈಗ ಯಾವ್ದೋ ಊರಿಗೆ ಹೋಗೋದಕ್ಕೆ ಮುಂಚೆ ಅಲ್ಲಿ ರಸ್ತೆ ಸರಿ ಇಲ್ಲ ಅಂತಂದಾಗ ಅವ್ನು ಏನ್ ಮಾಡ್ಕೋಬೇಕು ಅನ್ನೋ ಹಾಗೆ ಈ ವಿಮಾನಗಳು ಮಾತ್ರ ನೋಡ್ಕೋಬೇಕು ಅಂತ ಅನ್ನೋದು. ಸೊ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರೋದಕ್ಕೆ ಮುಂಚೆ ಅವನು ಇದನ್ನೆಲ್ಲ ನೋಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಟೇಬಲ್ ಟಾಪ್ ಅಂತಂದ್ರೆ ಅವನಿಗೆ ಟೇಬಲ್ ಟಾಪ್ ರನ್ವೇಗಳಲ್ಲಿ ಇಳಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೆ. ನಾಟ್ ಎವರಿಬಡಿ ಕ್ಯಾನ್ ಆಪರೇಟ್, ನಾಟ್ ಓನ್ಲಿ ಎ ಟ್ರೈನ್ಡ್ ಪರ್ಸನ್ ಕ್ಯಾನ್ ಆಪರೇಟ್. ಯಾಕೆಂದ್ರೆ ಈ ಟೇಬಲ್ ಟಾಪ್ ಅಂತಂದ್ರೆ ಗುಡ್ಡದ ಮೇಲಿದೆ, ಸುತ್ತಮುತ್ತ ವ್ಯಾಲಿ ಇದೆ. ಆ ವ್ಯಾಲಿನಲ್ಲಿ ಬಂದುವಾಗ ಈ ಕಡೆಯಿಂದ ಬರುವಾಗ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಗಾಳಿ ಇರುತ್ತೆ. ಅಲ್ಲಿ ಅವನು ಈಗ ಲ್ಯಾಂಡ್ ಮಾಡೋವಾಗ ಈ ಗಾಳಿ ಅವನನ್ನ ಮೇಲಕ್ಕೆ ತಳ್ಳುತ್ತೆ ಅಥವಾ ಕೆಳಕ್ಕೆ ಎಳಿಯತ್ತೆ. ಈ ಒಂದು ಇನ್ಫಾರ್ಮೇಶನ್ ಇನ್ಸ್ಟ್ರಕ್ಷನ್ ಅವನಿಗಿದೆ. ಹಾಗಿರುವಾಗ ಅವನು ಇಲ್ಲಿಗೆ ಸ್ಪೆಷಲಿ ಅವನು ಟ್ರೈನ್ಡ್. He will not aim at this point, he may aim at this point so that the wind will push him to this point. ಇದೆಲ್ಲ ಅವನಿಗೆ ಇರುತ್ತೆ. ಆದ್ರಿಂದ ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ಮಂಗಳೂರಿನ ಇದು ಬಹಳ ದುರಂತ ಆಗೋದಕ್ಕೆ ಇಲ್ಲಿನ ರನ್ವೇ ಕಾರಣ ಅಂತ ಅನ್ನೋದನ್ನ ನಾನು ಖಂಡಿತವಾಗಿ ಒಪ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದು ವಿಮಾನಗಳು, ಒಂದು ಸಂಸ್ಥೆಯ ವಿಮಾನಗಳು, ಬಹಳ ಮುಖ್ಯವಾಗಿ ಏರ್ ಇಂಡಿಯಾ ವಿಮಾನಗಳು ಅಂತ ಇಟ್ಕೊಂಡಾಗ ಇಲ್ಲೂ ಕೆಲವು ಲೋಪದೋಷಗಳು ಇದ್ದಾವೆ ಅಂತ ಅನ್ನುವಂಥದ್ದು.
ಇದನ್ನು ಒಬ್ಬ ಚಾಲಕ ನಿರ್ವಹಣೆಗೆ ಅಸಾಧ್ಯವಾದಂಥ ಪರಿಸ್ಥಿತಿಗೆ ಆ ವಿಮಾನಗಳು ಬಂದಿರ್ತದೆ. ಕೆಲವೊಮ್ಮೆ ಅದು ಹಳೆಯದಾಗಿರ್ತದೆ, ಇದರ ನಿರ್ವಹಣೆಗಳು ಸರಿಯಾಗಿ ಇರೋದಿಲ್ಲ, ಕೊನೆಗೆ ಎಲ್ಲೋ ಆ ಪೈಲಟ್ ಮೇಲೆ ಆ ದೂರುಗಳನ್ನೆಲ್ಲ ಹಾಕಲಾಗ್ತದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದದ್ದು ಇದೆ. ಸೊ ಅಂದರೆ ಎಲ್ಲೋ ವಿಮಾನಗಳ ನಿರ್ವಹಣೆಯಲ್ಲಿ ಅದನ್ನು ನಿರ್ವಹಣೆ ಮಾಡುವುದು, ಸರಿಯಾಗಿ ನೋಡುವಂಥದ್ದು, ಮತ್ತು ಹಳೆಯ ವಿಮಾನಗಳನ್ನೇ ಮತ್ತೆ ಮತ್ತೆ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಅಥವಾ ಮಂಗಳೂರಿಗೆ ಈ ವಿಮಾನ ಸಾಕು ಅಂತ ಅನ್ನುವಂಥ ಒಂದು ನಿರ್ಧಾರಗಳು ಇಂಥದ್ದೇನಾದರೂ ಇದೆಯಾ ಅಂತ? ಹಾಗೆಲ್ಲ ಇರೋಲ್ಲ ಸರ್, ಹಾಗೆಲ್ಲ ಇರೋದಿಲ್ಲ. ಎಸ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ, ಭಾರತ ಸರ್ಕಾರ, ಸಾಮಾನ್ಯ ಜನರ ಒಂದು ಕಲ್ಪನೆಯಲ್ಲಿ ನಾನು ಹೇಳ್ತಾ ಇಲ್ಲ, ಆ ಥರ ಇಲ್ವೇ ಇಲ್ಲ, ಹಾಗೆಲ್ಲ ಆಗೋದಿಲ್ಲ. ಆದರೆ ಏನೋ ಒಂದು ಸಣ್ಣ ಪುಟ್ಟ ದೋಷಗಳನ್ನು ನಾವು ಹೈಲೈಟ್ ಮಾಡಿ ಅದು ಇವರು ವಿಮಾನ ಹಾಗೆ ಹೀಗೆ ಅಂತ ನಾವು ಬೈತೀವಿ ಹೊರತು, ಅದು ಕಸ್ಟಮರ್ ಆಗಿರೋನು ಅವನು ಜಾಸ್ತಿ ದುಡ್ಡು ಕೊಡಬೇಕಾಗಿ ಬಂದಾಗ ಆ ವಿಮಾನದಲ್ಲಿ ಕಂಡಿರ್ತಕ್ಕಂಥ ಎಲ್ಲದೂ ದೋಷಗಳೇ ಕಾಣ್ತವೆ. ಹೀಗೂ ಆಗುತ್ತೆ. ಯಾಕೆಂದರೆ ಈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಸೀಟು ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರೋದಿಲ್ಲ, ಅದೇನೋ ಆಗುತ್ತೆ ಅಂತ ಕಂಪ್ಲೇಂಟ್ಗಳಿದ್ದಾವೆ. ಕೆಲವು ಕಂಪ್ಲೇಂಟ್ಗಳು ಸತ್ಯವೂ ಇರ್ಬೋದು, ಆದರೆ ಅವ್ಯಾವುದೂ ಏರ್ಕ್ರಾಫ್ಟ್ ಆಪರೇಷನ್ನಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರ್ತದೆ ಅಂತ ಅನ್ನೋ ಮಾತುಗಳನ್ನು ನಾನು ಒಪ್ಕೊಳ್ಳೋದಿಲ್ಲ. ಕೆಲವು ಒಂದು ವಿಮಾನ ಹೊರಡೋದಕ್ಕಿಂತ ಮೊದಲು ಸಂಪೂರ್ಣವಾಗಿ ಅದು ಸಜ್ಜಾಗಿದೆಯೋ ಒಂದು ಚೆಕ್ ಲಿಸ್ಟ್ ಕೊಡ್ತಾರೆ. ಪೈಲಟ್ ಕೋ ಪೈಲಟ್ ಇಬ್ರು ಕೂತ್ಕೊಂಡು ಅವೆರಡನ್ನು 150 ಸುಮಾರು 150ರಿಂದ 160 ಚೆಕ್ ಪಾಯಿಂಟ್ಸ್ ಇದೆ. ವೆದರ್ ದಿಸ್ ವಿಚ್ ಇಸ್ ಆನ್, ವೆದರ್ ದಿಸ್ ಇಸ್ ವರ್ಕಿಂಗ್ ಚೆಕ್ ಮಾಡಬೇಕು, ಅವನು ಟಿಕ್ ಮಾಡಬೇಕು. ಪೈಲಟ್ ಕೋ ಪೈಲಟ್ ಅದನ್ನು ಚೆಕ್ ಮಾಡ್ತಾ ಹೋಗಿದ್ಮೇಲೆ ಎಲ್ಲ ಸರಿ ಇದೆ ಅಂತ, ಅಂದರೆ ಇಬ್ರು ಪೈಲಟ್ ಕೋ ಪೈಲಟ್ ಒಂದು ಕೋಆರ್ಡಿನೇಷನ್ ಕರೆಕ್ಟ್ ಆಗಿದ್ದಾಗ ಈ ಎಲ್ಲದನ್ನು ಚೆಕ್ ಮಾಡಿರ್ತಾರೆ ಅನ್ನೋದು ಒಂದು ನಿಯಮ. ಅದು DGCA ನಿಯಮಗಳು ನಮ್ಮ ದೇಶದಲ್ಲಿ, ಸಿವಿಲ್ ಏವಿಯೇಷನ್ ನಿಯಮಗಳು, ಇದನ್ನು ಅವರು ಫಾಲೋ ಮಾಡಬೇಕು. ಮಾಡಿದ್ದಾರೆ, ಮಾಡ್ತಾರೆ, ಮಾಡದೇ ಇದ್ರೆ ಅವ್ರ ಕೆಲಸ ಹೊರಟೋಗುತ್ತೆ, ಅವ್ರ ಜೀವ ಹೊರಟೋಗುತ್ತೆ. ಯಾರೇ ಪೈಲಟ್ ಕೋ ಪೈಲಟ್ ತನ್ನ ಜೀವನ ಕಳ್ಕೊಳ್ಳೋದಕ್ಕೆ ಆಪರೇಟ್ ಮಾಡ್ತಾನೆ ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ಇಲ್ಲಿ ಮತ್ತೊಂದು ಅಂಶ ಬರುವಂಥದ್ದು ಪೈಲಟ್ಗಳ ಮೇಲೆ. ಬಹುಶಃ ಉಳಿದ ಎಲ್ಲ ವೃತ್ತಿಗಳಿಗಿಂತಲೂ ಪೈಲಟ್ ಅವನು ಬಹಳ ಸಹನೆ ಉಳ್ಳವನು ಆಗಿರಬೇಕು. ಅವನು ಉಳಿದ ಯಾವುದೇ ರೀತಿಯಾದಂಥ ಮಾನಸಿಕ ಒತ್ತಡಗಳು, ಅದು ಇದು ಏನು ಆರೋಗ್ಯಕ್ಕೂ ಸಂಬಂಧಪಟ್ಟ ಹಾಗೂ ಕೂಡ ಅವನು ಮೊದಲೇ ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಅವನು ಅಲ್ಲಿ ಆ ವಿಮಾನ ಏರುವುದಕ್ಕಿಂತ ಮೊದಲು ಎಲ್ಲ ರೀತಿಯಾದಂಥ ಚೆಕ್ಕಿಂಗ್ಗಳು ಕೂಡ ಆಗಿರ್ತದೆ ಅಂತ ಒಂದು ಸಾಮಾನ್ಯವಾದಂಥ ತಿಳುವಳಿಕೆಗಳು ಇರುವಂಥದ್ದು. ಸೊ ಇದು ಇದ್ದಾಗಲೂ ಕೂಡ ನಿದ್ದೆ ಇಲ್ಲ ಅವನಿಗೆ. ಮತ್ತೆ ಒಂದು ಇದನ್ನು ಮಾಡಿರ್ತಾನೆ, ಮತ್ತೊಂದೆಡೆ ಮತ್ತೆ ನೀವು ಹೋಗಲೇಬೇಕು ಅಂತ ಹೇಳುವಂಥದ್ದು. ಅಂದರೆ KSRTC ಡ್ರೈವರ್ಗಳು ಬೆಳಿಗ್ಗೆ ಹೋದರೆ ಮತ್ತೆ ರಾತ್ರಿ ನೀವು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿರ್ತಾರೆ. ಸೊ ಅಂದರೆ ಈ ರೀತಿಯಾದಂಥ ಒತ್ತಡಗಳು ಪೈಲಟ್ ಮೇಲೆ ಪ್ರಭಾವ ಬೀರುವುದಿಲ್ವೇ ಅಂತ ಅನ್ನುವಂಥದ್ದು ಈ ಘಟನೆ ಅಂತಲ್ಲ, ನಾನು ಒಟ್ಟಾರೆಯಾಗಿ ನಾನು ಹೇಳ್ತಾ ಇರೋದು. ಇಲ್ಲ, ಪೈಲಟ್ಗಳಿಗೆ ಕೆಲವು ಡ್ಯೂಟಿ ಅವರ್ಸ್ ರಿಸ್ಟ್ರಿಕ್ಷನ್ಸ್ ಇದೆ. ಒಂದು ತಿಂಗಳಲ್ಲಿ 120 ಗಂಟೆ ಮೇಲೆ ಒಂದು ಜಾಸ್ತಿ ಫ್ಲೈ ಮಾಡಬಾರ್ದು, ಅಷ್ಟೇ 4 ಗಂಟೆ ದಿನಕ್ಕೆ ಆ ಥರದ ಒಂದು ಫ್ಲೈಯಿಂಗ್ ಮಾಡಿದ್ರೆ ಸಾಕು ಅಂತ ಇದೆ. ಕೆಲವು ಸರ್ತಿ ಏನಾಗುತ್ತೆ, ಶಾರ್ಟೇಜ್ ಇದ್ದಾಗ ಅದೇ ಮನುಷ್ಯನಿಗೆ ಹೋಗ್ತಾನೆ, ಒಂದು 4 ಗಂಟೆ ಹೋಗಿರೋ, 4 ಗಂಟೆ ಬಂದ್ಬಿಡು, ಆಮೇಲೆ ನಿಮಗೆ 24 ಗಂಟೆ ರೆಸ್ಟ್ ಕೊಡ್ತೀವಿ ಅಂತ ಅಂದಾಗ ಅವನು ಹೀ ಈಸ್ ಹ್ಯಾಪಿ. ಕರೆಕ್ಟ್. ಈ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವನ ಮಧ್ಯದಲ್ಲಿ 4 ಗಂಟೆ ಅವನಿಗೆ ರೆಸ್ಟ್ ಸಿಕ್ಕಿರುತ್ತೆ, ಆದರೆ ಅವನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಾನ ಅವನು, ಅದು ಇಂಡಿವಿಜುವಲ್ ಪ್ರಾಬ್ಲಮ್. ಏನಾಗುತ್ತೆ ಅಂದರೆ ಅವನು ಇಂಡಿವಿಜುವಲ್ಗೆ ನಿದ್ರೆ ಅವನಿಗೆ ಬೇಕಾದಾಗ ಬರೋದಿಲ್ಲ, ನಿದ್ರೆ ಬರಬೇಕಾದ್ರೆ ರಾತ್ರಿನೇ ಆಗಬೇಕೋ ಏನೋ ಒಂದು ಇರುತ್ತೆ. ಆ ಸಂದರ್ಭದಲ್ಲಿ ಏನೊಂದು ಅಯಾಚಿತ ಘಟನೆಗಳು ನಡೀತವೆ, ಅದಕ್ಕೆ ಯಾರನ್ನು ರೆಸ್ಪಾನ್ಸಿಬಲ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಆದರೆ ದೀಸ್ ಟೈಪ್ ಆಫ್ ಥಿಂಗ್ಸ್ ಡೂ ಹ್ಯಾಪನ್. ಪೈಲಟ್ಗಳಿಗೆ ಕೆಲವು ಏನೊಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಅವರು ಉಪಯೋಗಿಸ್ಕೊಳ್ಬೇಕು, ಮತ್ತು ಅವರು ಅದನ್ನು ಫಾಲೋ ಮಾಡಬೇಕು. ಆರ್ಗನೈಸೇಷನ್ ಸಹ ಅವರ ಆರೋಗ್ಯದ ಬಗ್ಗೆ ಅವರು ಏನು ಫೈಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವರು ನೋಡಬೇಕು ಅಂತ ಅನ್ನೋದೊಂದು. ಈಗ ಮತ್ತೆ ಪುನಃ ಅವರು ಅದನ್ನು ಅಂದರೆ ಇಂತಹ ಘಟನೆಗಳು ನಡೆದಾಗ ಈ ರೀತಿಯಾದಂಥ ಒಂದಷ್ಟು ಪರಾಮರ್ಶೆಗಳು ಕೂಡ ಆಗ್ತಾ ಇದೆ. ಇದಾಗಿದೆ, ಈ ರಿವ್ಯೂ ಆಗಿದೆ. ಆದರೆ ರಿವ್ಯೂ ಆಗಿರೋದು ಮತ್ತೆ ಪುನಃ ನೋಡಿ, ಪೈಲಟ್ಗಳು 2,000ದಿಂದ 3,000 ಪೈಲಟ್ಗಳು ಬೇಕು ಈ ದೇಶದಲ್ಲಿ ಅಂತಂದಾಗ ಆ ಪೈಲಟ್ಗಳನ್ನು ತಯಾರು ಮಾಡ್ತಕ್ಕಂಥ ಫ್ಲೈಯಿಂಗ್ ಇನ್ ಕ್ಲಬ್ಸ್ಗಳು ನಮ್ಮ ದೇಶದಲ್ಲಿ ಇಲ್ಲ, ಅಷ್ಟೊಂದು ವರ್ಕ್ ಮಾಡ್ತಾ ಇಲ್ಲ. ಅವಾಗ ಏನಾಗುತ್ತೆ, ಅವರು ಶ್ರೀಲಂಕಾಕ್ಕೋ ಅಮೇರಿಕಕ್ಕೋ ಹೋಗ್ತಾರೆ, ಅವ್ರಿಗೆ ಅಲ್ಲಿ ಸಿಮ್ಯುಲೇಟರ್ನಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಅವ್ರು ಇಲ್ಲಿಗೆ ಬರ್ತಾರೆ, ಅವ್ರು ಮಾಡಿರ್ತಕ್ಕಂಥ ಟ್ರೈನಿಂಗ್ನಿಂದ ಅವರಿಗೆ ಪೈಲಟ್ಗಳನ್ನ ತಗೊಳ್ಳೋದಕ್ಕೆ ಮತ್ತೆ ಪುನಃ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಅದಕ್ಕೆ ಎಕ್ಸಾಮ್ಗಳಾಗಬೇಕು. ಇದೆಲ್ಲ ಮಾಡೋದಕ್ಕೆ 1 ವರ್ಷದಿಂದ 3 ವರ್ಷದವರೆಗೂ ಟೈಮ್ ತಗೊಳುತ್ತೆ, ಪೈಲಟ್ಗಳು ಸಿಕ್ಕೋದಿಲ್ಲ. ಅವಾಗ ಇರೋ ಪೈಲಟ್ಗಳನ್ನೇ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅವರಿಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವರು ಆಫೀಸ್ನಲ್ಲೂ ಕೆಲಸ ಮಾಡಬೇಕಾಗಿರುತ್ತೆ, ಇಲ್ಲಿ ಫ್ಲೈಯಿಂಗ್ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇರುತ್ತೆ. ಕೆಲಸನೂ ಮಾಡಿರ್ತಾರೆ, ಇಲ್ಲಿ ಬಂದು ಫ್ಲೈಯಿಂಗ್ ಮಾಡ್ತಾರೆ, ಮತ್ತೆ ಇಮಿಡಿಯೇಟಾಗಿ ಫ್ಲೈ ಮಾಡಪ್ಪ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವು ಸರಿ ಮಾಡಿರ್ತಾರೆ. ಅವಾಗ ಈ ಥರದ ದುರ್ಘಟನೆಗಳು ಸಂಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಪೈಲಟ್ ಟ್ರೈನಿಂಗು ರಿಕ್ರೂಟ್ಮೆಂಟ್ನಲ್ಲೇ ಅದನ್ನು ತೀರಿಸಬೇಕಾಗಿದೆ.
ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇಂಥ ಘಟನೆಗಳು ನಡೀತಾ ಹೋದಾಗನೇ ಒಂದಷ್ಟು ಜಾಗ್ರತೆಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಹೆಚ್ಚು ಹೆಚ್ಚು ಮಾಡಲಾಗ್ತಾ ಇದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿಯಮಗಳಲ್ಲಿ ಅಂತ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ನಿಯಮಗಳಿದ್ದಾವೆ. ಆ ನಿಯಮಗಳನ್ನ ಫಾಲೋ ಮಾಡಬೇಕಾದ್ರೆ ನಮ್ಮಲ್ಲಿರೋ ರಿಸೋರ್ಸಸ್ ಏನು ಅಂತೀವಲ್ಲ, ಇದು ಮ್ಯಾನ್ ಪವರು, ಮನಿ, ಇವೆಲ್ಲ ಎಲ್ಲಿದೆ ನಮ್ಮ ಹತ್ರ. ಅವಾಗ ಏನಾಗುತ್ತೆ, ಇದನ್ನು ನಾವು ಅಲ್ಲೇ ಹೇಗೋ ಬ್ಯಾಲೆನ್ಸ್ ಮಾಡೋಣ, ಹೇಗೋ ನಡೆದು ಹೋಗ್ತಾ ಇದೆ, ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ವಿರಾಮದ ನಂತರ ಮತ್ತೆ ಕರಾಳ ದಿನ ಮುಂದುವರ್ತದೆ.